ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದು ನಾವು ಆ ಮಹಾದೇವಿಯ ಮಹಾತ್ಮೆಯನ್ನು ಹೇಳುವವರಿದ್ದೇವೆ. ಅದು ಗಮಕ ಕಲೆಯ ಮೂಲಕ ಪ್ರಸಾರ ಮಾಡ್ತಾ ಇದ್ದೇವೆ. ಗಮಕ ಕಲೆ 64 ವಿದ್ಯೆಗಳಲ್ಲಿ ಒಂದು ವಿದ್ಯೆಯಾಗಿದೆ. ಹಿಂದೆ ತ್ರೇತಾಯುಗದಲ್ಲಿ ಲವಕುಶರೇ ಇದರ ಮೂಲ ಪುರುಷರು. ವಾಲ್ಮೀಕಿ ರಚಿಸಿದ ರಾಮಾಯಣವನ್ನು ಅಯೋಧ್ಯೆಗೆ ಬಂದು ರಾಮನ ಸಮ್ಮುಖದಲ್ಲಿ ಗಮಕ ವಾಚನದ ಮೂಲಕ ಅವರು ಆ ಕಾವ್ಯವನ್ನು ರಾಮನಿಗೆ ಹೇಳ್ತಾರೆ. ಹೀಗೆ ಗಮಕ ಕಲೆಗೆ ಬಹಳ ಪ್ರಾಚೀನತೆಯುಂಟು. ಅಂತಹ ಗಮಕ ಕಲೆಯನ್ನು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ದೇವಿ ಮಹಾತ್ಮೆಯ ಮೂಲಕ. ಹಿಂದೆ ಒಂದು ಪದ್ಧತಿ ಇತ್ತು. ಮಂತ್ರ ಬೀಜಾಕ್ಷರಗಳನ್ನು ಹೆಂಗಸರು ಹೇಳಬಾರದು ಅಂತ. ಗಂಡಸರು ಮಾತ್ರ ವೇದ ಮಂತ್ರಗಳನ್ನು ಪಠಣೆ ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳಬಹುದು. ಆ ಪುಣ್ಯದಲ್ಲಿ ಹೆಂಡತಿಗೆ ಪಾಲು ಅಂತ ಇದ್ದು. ಆದರೆ ಹೆಂಡತಿಯಾದವಳು ತಮ್ಮ ಮನೆಯ ಒಳ್ಳಿತಿಗಾಗಿ ಮತ್ತು ಗಂಡನ ಒಳ್ಳಿತಿಗಾಗಿ ಸಂಸಾರ ಸುಖಕ್ಕಾಗಿ ಏನು ಮಾಡಬಹುದು ಅಂತ ಹೇಳಿದ್ರೆ ದಾಸಾನುದಾಸರೆಲ್ಲ ಈ ಎಲ್ಲ ಬರುವಂತಹ ಒಂದು ಕಥೆಗಳನ್ನು ಪದ್ಯದ ಮೂಲಕ ಅದನ್ನು ರಚಿಸಿಕೊಟ್ಟಿದ್ದಾರೆ. ನಾವು ಇವಾಗ ವಾದಿರಾಜರು ರಚಿಸಿದ ಲಕ್ಷ್ಮೀ ಶೋಭಾನವನ್ನು ನೋಡಬಹುದು, ಗಜೇಂದ್ರ ಮೋಕ್ಷವನ್ನು ನೋಡಬಹುದು, ಸೀತಾ ವಸ್ತ್ರಾಪಹಾರದ ಕಥೆಯನ್ನು ಪುರಂದರದಾಸರು ರಚಿಸಿದ್ದಾರೆ. ಇದನ್ನೆಲ್ಲ ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ಭಾಗವತ, ರಾಮಾಯಣ, ಮಹಾಭಾರತದಲ್ಲಿ ಬರುವಂತಹ ಕಥಾಸಾಗರಗಳನ್ನೆಲ್ಲ ಪದ್ಯದ ಮೂಲಕ ಪ್ರಚಾರ ಮಾಡಿದ್ದಾರೆ ದಾಸಶ್ರೇಷ್ಠರು. ಅಂಥ ಪದ್ಯದಲ್ಲಿ ಒಂದು ದೇವಿ ಮಹಾತ್ಮೆ. ಹಿಂದಿನ ಒಂದು ಪಂಡಿತರಾದಂಥ ಚಿದಾನಂದ ಅವಧೂತರು ಎಂಬವರು ರಚಿಸಿದ ಈ ದೇವಿ ಮಹಾತ್ಮೆಯ ವಾಚನ ವ್ಯಾಖ್ಯಾನವನ್ನು ಇವತ್ತು ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಅದನ್ನು ಆಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತೇನೆ. ಗಜಮುಖನೆ ಮೇರೆ ವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯೆವಾರಿಧಿ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿಹರು ಅನವರತ ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವಾ ಗಣಪ ಮಾಳ್ಪುದು ಮತಿಗೆ ಮಂಗಳವಾ ಗಜಮುಖನ ವರಮಾತೆ ಗೌರಿಯೇ ತ್ರಿಜಗದರ್ಚಿತ ಚಾರು ಚರಣಾಂಬುಜಯೇ ಪಾವನ ಮೂರ್ತಿಯೇ ಪದ್ಮಜ ಮುಖ್ಯ ಸುರಪೂಜ್ಯೇ ಭಜಕರ ಅಗಸಂಹರಣೆ ಸುಜನವ್ರಜ ಸುಸೇವಿತೆ ಮಹಿಷಮರ್ಧಿನಿ ಭುಜಗಭೂಷಣ ನರಸಿ ಕೊಡು ಕಾರುಣ್ಯದಲ್ಲಿ ಮತಿಯ ಕಾರುಣ್ಯದಲ್ಲಿ ಮಹಿಷಮರ್ಧಿನಿ ಕಾರುಣ್ಯದಲ್ಲಿ ಕೊಡು ಮತಿಯ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯೇ ನಮಃ. ಶರಧಿಯಲಿ ಹರಿಯೋಗ ನಿದ್ರೆಯೊಳಿರಲು
ಜನಿಸಿದ ಮದಮುಖರ ಶಿರತರಿದು ತನ್ಮೇದಸ್ಸಿನಿಂದಲಿ ಮೇದಿನಿಯ ಸೃಜಿಸಿ ಸರಸಿಜೋದ್ಭವನೆ ಇಂದು ನೀನೀಧರೆಗೆ ಜೀವರ ಪುಟ್ಟಿಸೆನಲು ಅಜ ಸುರನರ ಉರಗರು ಇಂದ್ರವತಾರಾದಿಗಳ ನಿರ್ಮಿಸಿದ. ಈ ದೇವಿ ಮಹಾತ್ಮೆಯ ಕಥೆಯು ನಾವು ವ್ಯಾಸರು ರಚಿಸಿದಂಥ ಮಾರ್ಕಾಂಡೇಯ ಪುರಾಣದಲ್ಲಿ ನೋಡಬಹುದು. 78ನೇ ಅಧ್ಯಾಯದಿಂದ 90ನೇ ಅಧ್ಯಾಯದವರೆಗೆ ಈ ಕಥೆಯನ್ನು ವ್ಯಾಸರು ವಿಸ್ತರಿಸಿ ಹೇಳಿದ್ದಾರೆ. ಅದಕ್ಕೆ ಎಲ್ಲ 700 ಶ್ಲೋಕಗಳಿಂದ ರಚಿತವಾದ ಈ ಶ್ಲೋಕಗಳಲ್ಲಿ ಎಲ್ಲದರಲ್ಲೂ ಕೊನೆಗೆ ಇತಿ ಶ್ರೀ ಮಾರ್ಕಾಂಡೇಯ ಪುರಾಣೆ ಅಂತ ಅನ್ನುವಂಥ ಒಂದು ಶಬ್ದ ಬರುತ್ತೆ. ಹಿಂದೆ ವೈವಸ್ವತ ಮನ್ವಂತರದಲ್ಲಿ ಆ ಎಲ್ಲ ಮನ್ವಂತರದ ಕಥೆಯನ್ನು ಮಾರ್ಕಾಂಡೇಯ ಋಷಿಗಳು ಹೇಳ್ತಾ ಬರುವಾಗ ಸಾವರ್ಣಿಕ ಮನ್ವಂತರ ಇವನ ಚರಿತ್ರೆ ಏನು ಅಂತ ಕೇಳ್ತಾರೆ ಅಲ್ಲಿ ನೆರೆದಿಂತಹ ಎಲ್ಲ ಜನರು. ಆಗ ಸಾವರ್ಣಿ ಮನ್ವಂತರದ ಕಥೆಯನ್ನು ಹೇಳುವಾಗ ಈ ದೇವಿ ಮಹಾತ್ಮೆಯ ಕಥೆಯನ್ನು ಬರುತ್ತೆ. ಯಾರು ಸಾವರ್ಣಿ ಅನ್ನುವಂತಹ ಮನುವಾಗಿ ಹುಟ್ಟಿದ್ದಾನೆ, ಅವನು ಏನು ಪುಣ್ಯ ಮಾಡಿದ್ದಾನೆ ಎನ್ನುವಂತಹ ಕಥೆಯನ್ನೆಲ್ಲ ವಿಶದವಾಗಿ ತಿಳಿಸ್ತಾರೆ ಮಾರ್ಕಾಂಡೇಯ ಋಷಿಗಳು. ಹಿಂದೆ ಒಂದು ದಿವಸ ಸುಮೇಧ ಋಷಿಗಳು ಎನ್ನುವಂತಹ ಋಷಿಗಳು ಇರ್ತಾರೆ. ಅಲ್ಲಿಗೆ ಒಬ್ಬ ಸುರಥ ಅನ್ನುವಂತಹ ಮಹಾರಾಜ ಬರ್ತಾನೆ. ಯಾಕೆ ಬರ್ತಾನೆ? ಅವನು ತನ್ನ ರಾಜ್ಯವನ್ನು ತನ್ನ ಮಂತ್ರಿಗಳಿಂದಲೇ ಅಪಹರಿಸಲ್ಪಡುತ್ತಾನೆ. ತನ್ನ ಮಂತ್ರಿಗಳು ಸೇನಾಧಿಕಾರಿಗಳು ಎಲ್ಲ ತನಗೆ ಎದುರು ನಿಂತು ಏನೋ ಉಪಾಯ ಮಾಡಿ ತನ್ನ ರಾಜ್ಯವನ್ನೆಲ್ಲ ಕಸಿದುಕೊಂಡಿರ್ತಾರೆ. ಆದರೆ ಆ ರಾಜ್ಯದ ಮೋಹ ಅವನನ್ನು ಬಿಟ್ಟು ಹೋಗಿರಲ್ಲ. ಇದು ಯಾಕೆ ಹೀಗಾಗುತ್ತೆ? ನಾನು ರಾಜ್ಯದಿಂದ ಪರಿತ್ಯಜಿಸಲ್ಪಟ್ಟರೂ ನನಗೆ ಈ ರಾಜ್ಯದ ಮೋಹ ನನ್ನನ್ನು ಯಾಕೆ ಬಿಡುವುದಿಲ್ಲ ಅಂತ ಕೇಳಿಕೊಂಡು ಅವನು ಸುಮೇಧ ಋಷಿಗಳಲ್ಲಿ ಕೇಳ್ತಾನೆ. ಅಷ್ಟು ಹೊತ್ತಿಗೆ ಆ ಸುಮೇಧ ಋಷಿಗಳ ತಪೋಭೂಮಿಗೆ ಇನ್ನೊಬ್ಬ ಬರ್ತಾನೆ, ಸಮಾಧಿ ಎಂಬ ವೈಶ್ಯ ಬರ್ತಾನೆ. ಅವನಿಗೂ ಅಂತಹದೇ ಒಂದು ಅನುಭವವಾಗಿರುತ್ತೆ. ತನ್ನ ಸಕುಟುಂಬವಾಗಿ ತಾನು ಜೀವನ ಮಾಡ್ತಾ ಇರಬೇಕಾದ್ರೆ ತನ್ನ ಮನೆಯಲ್ಲಿರುವಂತಹ ತನ್ನ ಸತಿ ಸುತರಿಂದ ಅವನೂ ಹೊರದೂಡಲ್ಪಡ್ತಾನೆ. ತನ್ನ ಸತಿಸುತರು ತನ್ನನ್ನು ಪರಿತ್ಯಜಿಸ್ತಾರೆ ಅಂತ. ಅವರಿಂದ ತಾನು ಪರಿತ್ಯಕ್ತನಾದರೂ ತನಗೆ ಆ ಮಕ್ಕಳ ಮೇಲೆ, ಆ ಹೆಂಡತಿ ಮೇಲೆ ಮೋಹ ಬರ್ತಾ ಇದೆ. ತನ್ನ ಮಕ್ಕಳು ಏನು ಮಾಡಿರಬಹುದು, ಏನು ಮಾಡ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾರೆ ಅನ್ನುವಂಥ ಮೋಹ ತನ್ನನ್ನು ಬಾಧಿಸ್ತಾ ಇರುತ್ತೆ ಅಂತ ಹೇಳಿಕೊಂಡು ಅವನೂ ಈ ಸಮಾಧಾನವನ್ನು ಕೇಳಬೇಕು ಈ ಋಷಿಗಳಲ್ಲಿ ಅಂತ ಬರ್ತಾನೆ. ಇವರಿಬ್ಬರು ತನ್ನ ಸಮಸ್ಯೆಯನ್ನು ಸುಮೇಧ ಋಷಿಗಳಲ್ಲಿ ಕೇಳಿದಾಗ ಅವರು ಹೇಳ್ತಾರೆ, ಈ ಜಗತ್ತು ಮಾಯೆಯಿಂದ ಆವೃತವಾಗಿದೆ. ಆ ಮಾಯೆ ಯಾರನ್ನೂ ಬಿಟ್ಟು ಇರಲು ಸಾಧ್ಯವೇ ಇಲ್ಲ. ಹಿಂದೆ ಆ ದೇವಾನುದೇವನಾದಂತಹ ಮಹಾವಿಷ್ಣುವನ್ನೇ ಆ ಯೋಗ ಮಾಯೆ ಬಿಡಲಿಲ್ಲ. ಹೇಗೆ ಅಂತ ಹೇಳಿದರೆ ಆ ದೇವಿ ಮಹಾತ್ಮೆಯ ಕಥೆಯನ್ನು ವಿಶದವಾಗಿ ತಿಳಿಸ್ತಾರೆ. ಹಿಂದೆ ಇಡೀ ಭೂಮಿಯೆಲ್ಲ ಜಲಮಯವಾಗಿ ಇರುವಾಗ ಪರಮಾತ್ಮನು ಆದಿಶೇಷನ ಮೇಲೆ ಮಲಗಿಕೊಂಡಿರ್ತಾನೆ. ಯೋಗ ನಿದ್ರೆಯಲ್ಲಿ ಇರುವಾಗ ತನ್ನ ಕಿವಿಯಿಂದ ತೆಗೆದ ಮಲವನ್ನು ಕೆಳಗೆ ಹಾಕಿದಾಗ ಅದರಲ್ಲಿ ಮಧು, ಕೈಟಭ ಅನ್ನುವಂತಹ ಇಬ್ಬರು ರಾಕ್ಷಸರು ಹುಟ್ಟುತ್ತಾರೆ. ಆ ರಾಕ್ಷಸರು ಹುಟ್ಟಿದ ತಕ್ಷಣ ವಿಷ್ಣುವಿನ ನಾಭಿ ಕಮಲದಲ್ಲಿದ್ದಂಥ ಬ್ರಹ್ಮನನ್ನೇ ಭುಜಿಸಲಿಕ್ಕೆ ಹೋಗ್ತಾರೆ. ನಿನ್ನನ್ನು ವಧೆ ಮಾಡ್ತೇನೆ, ನಿನ್ನನ್ನು ತಿಂತೇನೆ, ನಮಗೆ ಹಸಿವು ಹಸಿವು ಅಂತ ಹೇಳಿ ಬ್ರಹ್ಮನ ಮೇಲೆ ಆಕ್ರಮಣ ಮಾಡ್ತಾರೆ. ಬ್ರಹ್ಮನು ಬಹಳ ಭಯಭೀತನಾಗಿ ಕಮಲದಿಂದ ಇಳಿದು ಆ ವಿಷ್ಣುವಿನ ಪಾದಗಳನ್ನು ಹಿಡ್ಕೊಳ್ತಾನೆ. ಆದರೆ ಯೋಗ ನಿದ್ರೆಯಲ್ಲಿದ್ದಂಥ ವಿಷ್ಣುವಿಗೆ ಇದು ಯಾವುದರ ಪರಿವೆಯೂ ಇರುವುದಿಲ್ಲ. ಅಷ್ಟು ಹೊತ್ತಿಗೆ ಬ್ರಹ್ಮನು ಯೋಗ ಮಾಯೆಯನ್ನು ಪೂಜಿಸ್ತಾನೆ, ಭಜಿಸ್ತಾನೆ. ಯೋಗ ಮಾಯೆಯ ಭಜನೆಯಿಂದ ಸಂತೃಪ್ತಳಾದ ಆ ಮಾಯಾದೇವಿ ಪರಮಾತ್ಮನಾದ ಶ್ರೀ ವಿಷ್ಣುವಿನ ದೇಹದಿಂದ ಎಲ್ಲ ಕಡೆಗಳಿಂದಲೂ ನವರಂಧ್ರದಿಂದ ಹೊರಗೆ ಬಂದು ಮೂರ್ತಿಯಾಗಿ ಎದುರುಗಡೆ ನಿಲ್ತಾಳೆ. ಮಹಾವಿಷ್ಣು ಎಚ್ಚರಿಕೆಯಾಗುತ್ತೆ, ಆಗ್ತಾನೆ. ಎದ್ದು ನೋಡುವಾಗ ಎದುರಲ್ಲಿ ಬ್ರಹ್ಮ ಕೈಮುಗಿದು ನಿಂತುಕೊಂಡಿದ್ದಾನೆ.
ಇಬ್ಬರು ರಾಕ್ಷಸರು ಅವನನ್ನು ತಿನ್ನಲು ಆಕ್ರಮಣ ಮಾಡಲು ಬರ್ತಾ ಇದ್ದಾರೆ. ಭಯಭೀತನಾಗಿದ್ದಾನೆ ಬ್ರಹ್ಮ. ಏನು ಮಾಡೋದು ಅಂತ ಕೇಳಿದ್ರೆ ವಿಷ್ಣು ತನ್ನ ಚಕ್ರದಿಂದವನ್ನು ತೆಗೆದುಕೊಂಡು ಆ ಒಂದು ಮಧುಕೈಟಭರಲ್ಲಿ ಹೋರಾಡಲು ತೊಡಗ್ತಾನೆ. ಸಾವಿರ ವರ್ಷ ಹೋರಾಡಿದರೂ ಏನು ಪರಿಣಾಮವಾಗುವುದಿಲ್ಲ. ಏನು ಮಾಡುವುದು ಇದಕ್ಕೆ ಅಂತ ಕೇಳಿದ್ರೆ ಅವನು ಕೇಳ್ತಾನೆ, ರಾಕ್ಷಸರಲ್ಲಿ ಇದು ಯುದ್ಧದಿಂದ ನಾನು ಸಂಪ್ರೀತನಾಗಿದ್ದೇನೆ, ನಿಮಗೆ ಏನು ವರ ಬೇಕು ಕೇಳ್ಕೊಳ್ಳಿ ಅಂತ ಹೇಳ್ತಾನೆ. ಆದರೆ ರಾಕ್ಷಸರು ರಾಕ್ಷಸ ಗುಣವನ್ನು ಬಿಟ್ಟು ಬಿಡುವರೆ. ಅವರು ಅಯ್ಯೋ ನಾವು ಗೆಲಿದು ನಿನಗೆ ಬೇಕಾದ ವರವನ್ನು ನಾನು ಕೊಡ್ತೇವೆ, ನೀನೇನು ನಮಗೆ ಕೊಡುವುದು ಅಂತ ಕೇಳ್ತಾನೆ. ಆಗ ಬುದ್ಧಿವಂತನಾದ ಮಹಾವಿಷ್ಣುವು ಲೋಕ ಕಲ್ಯಾಣಕ್ಕಾಗಿ ನನಗೆ ಇನ್ನೇನು ಬೇಡ, ನಿಮ್ಮ ಜೀವ ಬೇಕು, ನಿಮ್ಮ ಪ್ರಾಣವು ನನಗೆ ಬೇಕು ಅಂತ ಕೇಳ್ತಾನೆ. ಅಯ್ಯೋ ಇವನಲ್ಲಿ ನಾವು ವರವನ್ನು ಕೇಳಿಕೋ ಅಂತ ಹೇಳಿ ಸಿಕ್ಕಿ ಹಾಕಿಕೊಂಡೆವಲ್ಲ ಅಂತ ಹೇಳಿಕೊಂಡು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಭೂಮಿಯೆಲ್ಲ ಜಲಮಯವಾಗಿರುತ್ತೆ, ಇದಕ್ಕೊಂದು ಉಪಾಯ ಮಾಡೋಣ. ಆಯಿತು, ನಮ್ಮ ಪ್ರಾಣವನ್ನು ಕೊಡ್ತೇನೆ ನಿನಗೆ, ಆದರೆ ಎಲ್ಲಿ ನೀರಿಲ್ಲ ಅಲ್ಲಿ ನಮ್ಮ ತಲೆಯನ್ನು ಕಡಿಬೇಕು ಅಂತ ಹೇಳ್ತಾನೆ. ಆವಾಗ ವಿಷ್ಣುವು ಏನು ಮಾಡ್ತಾನೆ, ಅವನು ರಾಕ್ಷಸರಿಂದ ಬುದ್ಧಿವಂತನಲ್ಲವೇ, ಅವನು ಮಾಡ್ತಾನೆ, ತನ್ನ ತೊಡೆಯ ಮೇಲಿಟ್ಟು ಚಕ್ರವನ್ನು ತೆಗೆದುಕೊಂಡು 2 ತೊಡೆಯ ಮೇಲೆ ಮಧುಕೈಟಭರನ್ನು ಇಟ್ಟುಕೊಂಡು ಅವರ ತಲೆಯನ್ನು ತುಂಡರಿಸಿ ಬಿಡ್ತಾನೆ. ಮಧುಕೈಟಭರು ಸತ್ತು ಹೋಗ್ತಾರೆ. ಮಧುವಿನಿಂದ ಮೇದಿನಿಯು ಸೃಷ್ಟಿಯಾಗುತ್ತೆ, ನಮ್ಮ ಭೂಮಿಯು ಸೃಷ್ಟಿಯಾಗುತ್ತೆ. ಭೂಮಿಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಸುರ ನರಗ ಉರಗ ಎಲ್ಲರೂ ಭೂಮಿಯಲ್ಲಿ ಜಂತುಗಳು 84 ಕೋಟಿ ಜೀವಿಗಳು ಉತ್ಪತ್ತಿಯಾಗುತ್ತಾರೆ ಅಂತ ಹೇಳುವಂತಹ ಮೊದಲನೆಯ ಪದ್ಯದ ಅರ್ಥವು ಇದಾಗಿರುತ್ತೆ. ಮುಂದೆ ಏನಾಗುತ್ತೆ, ಆ ದೇವಿಯ ಮಹಿಮೆ, ಯಾರನ್ನು ಕೊಂದಿದ್ದಾಳೆ, ಯಾವ ರಾಕ್ಷಸರನ್ನ ಕೊಂದು ಭೂಮಿಗೆ ಒಳ್ಳೆಯದು ಮಾಡಿದಾಳೆ, ದೇವತೆಗಳಿಗೆ ಪರಿಹಾರವನ್ನು ಒದಗಿಸಿದ್ದಾಳೆ ಅಂತ ನೋಡುವ ಮುಂದಿನ ಪದ್ಯವನ್ನು. ಬಳಿಕಲ್ಲ ಕೆಲ ದಿನಕ್ಕೆ ಮಾಲಿನಿ ಲಲನೆಯೊಳು ಜನಿಸಿರ್ಪ ಮಹಿಷನು ಮುಳಿಯು ತೋಡಿಸುತ್ತಲಿ ಇಂದ್ರ ಮೊದಲಾದವರು ಭಯಗೊಂಡು ನಳಿನನಾಭಗೆ ಕಂಜಜಾತಗೆ ಶಂಕರಗೆ ಭಿನ್ನಹ ಮಾಡಲು ಅವರನ್ನು ಒಲಿದು ಪಾಲಿಪೆನೆನುತಲಾಗಲೇ ದೇವಿ ಜನಿಸಿದಳು. ಅವರನ್ನು ಒಲಿದು ಪಾಲಿಪೆನೆನುತಲಾಗಲೇ ದೇವಿ ಜನಿಸಿದಳು. ಮುಂದೆ ಆ ಸುರಥ ಮತ್ತು ಸಮಾಧಿ ಮುಂದೆ ಏನಾಯಿತು ಅಂತ ಸುಮೇಧಸ ಮುನಿಗಳಲ್ಲಿ ಕೇಳ್ತಾ ಇದ್ದರೆ ಮಾರ್ಕಾಂಡೇಯರು ಹೇಳಿದಂತಹ ಈ ಪುರಾಣದ ಕಥೆಯನ್ನು ಮುಂದುವರಿಸ್ತಾರೆ. ಬಳಿಕಲ ಕೆಲ ದಿನಕ್ಕೆ ಮಾಲಿನಿ ಲಲನೆಯೊಳು ಜನಿಸಿದ. ಮಾಲಿನಿ ಅನ್ನುವಂತಹ ಒಬ್ಬಳು ರಾಕ್ಷಸಿ ಇರ್ತಾಳೆ. ಅವಳ ಗಂಡ ವಿದ್ಯುಜ್ಜೀವ ಆಗಿರ್ತಾನೆ. ಅವನು ಒಂದು ಸತಿ ದೇವೇಂದ್ರನ ಸ್ವರ್ಗಕ್ಕೆ ದಾಳಿ ಮಾಡಲು ಹೋಗುವಾಗ ಒಬ್ಬ ಯಕ್ಷನಿಂದ ಸತ್ತು ಹೋಗ್ತಾನೆ. ಆ ವಿಷಯವನ್ನು ತಿಳಿದಂತಹ ಮಾಲಿನಿ ಕಾಡಿಗೆ ಹೋಗಿ ದೇವೇಂದ್ರನನ್ನ ಸ್ವರ್ಗವನ್ನು 3 ಲೋಕಗಳನ್ನು ಆಳುವಂತಹ ಮಗ ನನಗೆ ಹುಟ್ಟಬೇಕು ಅಂತ ಹೇಳಿ ತಪಸ್ಸು ಮಾಡ್ತಾಳೆ. ಹೇಗೆ ತಪಸ್ಸು ಮಾಡ್ತಾಳೆ? ತಾನು ಹೆಣ್ಣಲ್ವಾ, ಹೆಣ್ಣಾಗಿ ತಪಸ್ಸು ಮಾಡಿದರೆ ಇಲ್ಲಿ ಬೇರೆಯವರಿಂದ ನನಗೆ ಏನಾದರೂ ತೊಂದರೆಯಾದೀತು ಅಂತ ಹೇಳಿ ಕೋಣನ ರೂಪವನ್ನು ಧರಿಸಿ ಅವಳು ತಪಸ್ಸು ಮಾಡ್ತಾ ಇರ್ತಾಳೆ. ಆ ದಾರಿಯಲ್ಲಿ ಒಬ್ಬ ಮುನಿಗಳು ಬಂದು ಇವಳನ್ನು ನೋಡಿದಾಗ ಇದು ಕೋಣವೋ ಅಂತ ಭಾಸವಾಗಿ ಅವಳನ್ನು ನೋಡಿದಾಗ ಅವಳು ಹೆಣ್ಣಾಗಿರ್ತಾಳೆ. ಕೋಪದಿಂದ ಮುನಿದು ನಿನ್ನ ಹೊಟ್ಟೆಯಲ್ಲಿ ಕೋಣನೇ ಹುಟ್ಲಿ ಅಂತ ಶಾಪ ಕೊಡ್ತಾರೆ. ಮತ್ತೆ ಮಾಲಿನಿ ಆ ಮಗನನ್ನು ಪಡಿತಾಳೆ. ಮಹಿಷಾಸುರ ಬರ್ತಾನೆ. ಮಹಿಷಾಸುರ ಬಂದು ತಪಸ್ಸು ಮಾಡಿದ ಮಗನಲ್ಲವೇ, ಬೇಕಾದಷ್ಟು ಶಕ್ತಿಯನ್ನು ಪಡೆದಿರ್ತಾನೆ, ಬ್ರಹ್ಮನನ್ನು ಮೆಚ್ಚಿರ್ತಾನೆ. ಬ್ರಹ್ಮ ಏನು ಅಂತ ಹೇಳಿದ್ರೆ ಹಿಂದೆ ಮುಂದೆ ನೋಡೋದಿಲ್ಲ. ಮಾಡುವಂತಹ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಶ್ರೀಮನ್ನಾರಾಯಣನೇ ಬರಬೇಕು. ಶಿವನೂ ಹಾಗೆ ಬೇಕಾದ ವರಗಳನ್ನು ಕೊಡ್ತಾನೆ, ಮತ್ತು ಬ್ರಹ್ಮನೂ ಬೇಕಾದ ವರವನ್ನು ಕೊಡ್ತಾನೆ ರಾಕ್ಷಸರು ಕೇಳಿದ ಹಾಗೆ. ಆದರೆ ಅದರಿಂದ ಮುಂದೆ ನಮಗೆ ತೊಂದರೆ ಉಂಟಾದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ಶ್ರೀಮನ್ನಾರಾಯಣ ಬರಬೇಕಾಗುತ್ತೆ. ಹಾಗೆಯೇ
ಆ ಮಾಲಿನಿಯ ಹೊಟ್ಟೆಯಿಂದ ಉದಿಸಿದ ಮಹಿಷಾಸುರ ಎಂಬ ಒಬ್ಬ ರಾಕ್ಷಸ ಇಡೀ ಸ್ವರ್ಗ ಮರ್ತ್ಯ ಪಾತಾಳ 14 ಲೋಕಗಳನ್ನು ತನ್ನ ಬಲದಿಂದ ತನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳಕ್ಕೆ ನೋಡ್ತಾನೆ. ಇದರಿಂದ ನೊಂದ ದೇವತೆಗಳೆಲ್ಲ ಬಂದು ಬ್ರಹ್ಮನಲ್ಲಿ ಮೊರೆ ಇಡ್ತಾರೆ. ಬ್ರಹ್ಮ ಶಿವನಿಗೆ ಹೇಳ್ತಾನೆ, ಶಿವ ವಿಷ್ಣುವಿಗೆ ಹೇಳ್ತಾರೆ. ಆಗ ಇವರೆಲ್ಲರೂ ಸೇರಿ ಕೋಪದಿಂದ ಆ ಆದಿಮಾಯೆಯನ್ನು ತಪಸ್ಸು ಮಾಡ್ತಾರೆ, ಧ್ಯಾನಿಸ್ತಾರೆ. ಆಗ ಇವರೆಲ್ಲರ ಕ್ರೋಧವೇ ಒಂದು ಮೂರ್ತಿವತ್ತಾಗಿ ಒಂದು ಹೆಣ್ಣಿನ ರೂಪದಿಂದ ಗೋಚರಿಸುತ್ತೆ. ಅವಳೇ ಆದಿಮಾಯೆಯಾಗಿರ್ತಾಳೆ. ಶಂಕರನ ತೇಜಸ್ಸಿನಿಂದ ಮುಖ, ಯಮನ ತೇಜಸ್ಸಿನಿಂದ ಕೂದಲು, ಮಹಾವಿಷ್ಣುವಿನಿಂದ ಭುಜಗಳು, ಚಂದ್ರನಿಂದ 2 ಸ್ತನಗಳು, ಇಂದ್ರನಿಂದ ಸೊಂಟದ ಪ್ರದೇಶ, ವರುಣ ತೊಡೆಗಳು, ಪೃಥ್ವಿಯಿಂದ ನಿತಂಬ, ಬ್ರಹ್ಮನಿಂದ 2 ಪಾದಗಳು, ಸೂರ್ಯ ಅವುಗಳ ಬೆರಳುಗಳು, ವಸುಗಳು ಕೈ ಬೆರಳುಗಳು, ಕುಬೇರ ನಾಸಿಕ, ಪ್ರಜಾಪತಿ ಹಲ್ಲುಗಳು, ಅಗ್ನಿ 3 ಕಣ್ಣುಗಳು, 2 ಸಂಧ್ಯೆಯರು ಹುಬ್ಬುಗಳನ್ನು ಸೃಷ್ಟಿ ಮಾಡ್ತಾರೆ. ವಾಯುವಿನಿಂದ ಕಿವಿಗಳು. ಇದೆಲ್ಲ ನೋಡಿ ಒಂದು ಚಂದದ ದೇವಿಯ ರೂಪವನ್ನು ತಾಳುತ್ತೆ. ರೂಪವನ್ನು ತಾಳಿ, ಸುಮನಸರೇ, ನಿಮಗೇನಾಗಬೇಕು ನನ್ನಿಂದ? ಯಾಕಾಗಿ ನನ್ನನ್ನು ಸ್ತುತಿಸಿದ್ದೀರಿ? ನಿಮಗೆ ಬಂದಂತಹ ಕಷ್ಟಗಳೇನು ಅಂತ ಕೇಳುವಾಗ ಅವರು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ತಾರೆ. ಆ ಕಷ್ಟಗಳನ್ನು ಹೇಳಿ, ನಿಮ್ಮ ಕಷ್ಟವನ್ನು ನಾನು ಪರಿಹಾರ ಮಾಡ್ತೇನೆ ಅಂತ ಹೇಳುವಾಗ ಎಲ್ಲರೂ ಅಲ್ಲಿ ಬಂದಿದ್ದಂತಹ ದೇವತೆಗಳು ಒಂದೊಂದು ಆಯುಧಗಳನ್ನು ಅವರಿಗೆ ಕೊಡುತ್ತಾರೆ. ಶಂಕರ ಶೂಲವನ್ನು ಕೊಡ್ತಾನೆ, ವಿಷ್ಣು ಚಕ್ರವನ್ನು ಕೊಡ್ತಾನೆ, ವರುಣ ಶಂಖ, ಅಗ್ನಿ ಶಕ್ತ್ಯಾಯುಧ, ವಾಯು ಧನುಸ್ಸು ಹಾಗೂ ಬಾಣಗಳು ತುಂಬಿದ್ದ 2 ಬತ್ತಳಿಕೆಗಳು, ದೇವೇಂದ್ರ ವಜ್ರಾಯುಧ ಮತ್ತು ಐರಾವತದ ಗಂಟೆಯಿಂದ ಇನ್ನೊಂದು ಗಂಟೆಯನ್ನು ತೆಗೆದುಕೊಡ್ತಾನೆ. ಯಮರಾಜ ಕಾಲದಂಡವನ್ನು, ವರುಣನು ಪಾಶವನ್ನು, ಪ್ರಜಾಪತಿಯು ಸ್ಫಟಿಕಮಾಲೆಯನ್ನು, ಬ್ರಹ್ಮನು ಕಮಂಡಲವನ್ನು, ಸೂರ್ಯನು ತನ್ನ ತೇಜಸ್ಸನ್ನು ದೇವಿಯ ಸಮಸ್ತ ರೋಮ ಕೂಪಗಳಿಗಲ್ಲಿ ತುಂಬಿಸ್ತಾನೆ. ಕಾಲನು ಹೊಳೆಯುವ ಗುರಾಣಿ ಮತ್ತು ಕತ್ತಿ, ಕ್ಷೀರ ಸಮುದ್ರ ರಾಜನು ಉಜ್ವಲವಾದ ಹಾರ ಮತ್ತು ಎಂದಿಗೂ ಜೀರ್ಣವಾಗದ ವಸ್ತ್ರ, ಚೂಡಾಮಣಿ, 2 ಕುಂಡಲಗಳು, ಕಡಗಗಳು, ಅರ್ಧಚಂದ್ರ, ಕೇಯೂರಗಳು, ರತ್ನ ಖಚಿತವಾದ ಉಂಗುರಗಳು, ಮತ್ತೆ ವಿಶ್ವಕರ್ಮ ಪರಶ್ವಧ, ಸಮುದ್ರನು ಕಮಲದ ಹೂವು, ಹಿಮವಂತನು ದೇವಿಗೆ ವಾಹನವಾಗಿ ಸಿಂಹವನ್ನು ಮತ್ತು ಅಮೂಲ್ಯ ರತ್ನಗಳನ್ನು, ಕುಬೇರನು ಮಧುವಿನಿಂದ ಕೂಡಿದ ತುಂಬಿದಂತಹ ಪಾನಪಾತ್ರೆ, ಆದಿಶೇಷನು ಮಣಿಗಳಿಂದ ಕೂಡಿದ ನಾಗಗಳನ್ನು ಕೊಟ್ಟು ಆ ದೇವಿಯನ್ನು ಅಲಂಕರಿಸ್ತಾರೆ. ಎಲ್ಲರೂ ದೇವಿಯಲ್ಲಿ ಬೇಡಿಕೊಳ್ತಾರೆ, ಮಹಿಷನ ನೀ ವಧೆಯನ್ನು ಮಾಡಬೇಕು ಅಂತ ಹೇಳಿ. ಹಾಗೆಯೇ ತನ್ನ ಎಲ್ಲ ಸೈನ್ಯವನ್ನು ಕೂಡಿಕೊಂಡು ಬಂದಂತಹ ಮಹಿಷಾಸುರನ ಅವಳು ದೇವಿ ವಧೆ ಮಾಡ್ತಾಳೆ. ಮಹಿಷಾಸುರನ ಸೈನ್ಯದಲ್ಲಿ ಅಗಾಧ ಸೈನ್ಯಗಳನ್ನು ತೆಗೆದುಕೊಂಡು ಬಂದಂತಹ ಸೇನಾ ನಾಯಕರಿರ್ತಾರೆ. ಚಕ್ಷುರ, ಚಾಮರ, ಉದಗ್ರ, ಮಹಾಹನು, ಅಸಿಲೋಮ, ಭಾಷ್ಕಲ, ಉಗ್ರದರ್ಶನ, ಬಿಡಾಲ ಇವರೆಲ್ಲ ಕೋಟಿ ಸಂಖ್ಯೆಯಲ್ಲಿ ಸೈನ್ಯಗಳನ್ನು ತಂದಿರ್ತಾರೆ. ಅದರಲ್ಲಿ ಕೆಲವರನ್ನು ದೇವಿಯ ವಾಹನವಾದ ಸಿಂಹವೂ ಕೊಲ್ಲುತ್ತೆ. ಮತ್ತು ದೇವಿಯೂ ಅವರನ್ನು ಸಂಹರಿಸಿ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿದಳು ಅನ್ನುವಂತಹ ಕಥೆಯಿಂದ ಮಹಿಷಾಸುರ ವಧೆ ಎನ್ನುವಂತಹ ಕಥೆ ಮುಗಿಯುತ್ತೆ. ಮುಂದೆ ದೇವಿಯಿಂದ ಏನಾಗುತ್ತೆ? ದೇವಿ ಯಾಕಾಗಿ ಉದ್ಭವಿಸ್ತಾಳೆ? ಯಾವ ರಾಕ್ಷಸರನ್ನು ದೇವಿಯು ಹತ ಮಾಡಿದ್ದಾಳೆ, ನಾಶ ಮಾಡಿದ್ದಾಳೆ ಅಂತ ಕೇಳಿ ಮುಂದಿನ ಪದ್ಯದಲ್ಲಿ ನೋಡೋಣ. ಮತ್ತೆ ಶುಂಭ ನಿಶುಂಭರು ಅಂಬುಜ ಪುತ್ರನಲ್ಲಿ ವರ ಪಡೆಯುತ್ತ ಅವನಿಂದ ಅತ್ಯಧಿಕ ಸಾಹಸದೊಳು ಇಂದ್ರಾಸನವನು ಆಳುತ್ತೀರೇ. ಮತ್ತೆ ಕೆಟ್ಟೆವೆನುತ್ತ ಸುರರು ಉಲಿವುತ್ತ ನೆರೆ ಬಿಟ್ಟೋಡಿ ಮೊರೆಗಿಡಲು ಉತ್ತಮೋತ್ತಮೆ ದೇವಿ ಜನಿಸಿದಳು ಆ ಹಿಮಾದ್ರಿಯಲಿ. ದೇವಿ ಜನಿಸಿದಳು ಆ ಹಿಮಾದ್ರಿಯಲಿ. ದೇವಿ ಮಹಾತ್ಮೆಯಲ್ಲಿ 3 ಚರಿತ್ರೆಗಳುಂಟು, 13 ಅಧ್ಯಾಯಗಳಿದೆ. ಹಾಗೆಯೇ ಮೊದಲನೇ ಚರಿತ್ರೆಯಲ್ಲಿ ಮಧುಕೈಟಭ ವಧೆ, ಮಹಿಷಾಸುರ ವಧೆ ಆದರೆ ಮಹಿಷಾಸುರ ವಧೆಯು 2ನೇ ಚರಿತ್ರೆಯಲ್ಲಿ ಆದರೆ ಮತ್ತೆ ಕೊನೆಯ ಉತ್ತಮ ಚರಿತ್ರೆಯಲ್ಲಿ ಈ ಶುಂಭನಿಶುಂಭರ ಕಥೆಯು ಬರುತ್ತೆ. ಅವರು ಏನು ಮಾಡ್ತಾರೆ?
ಶುಂಭರು ಮತ್ತೆ ಬ್ರಹ್ಮನನ್ನು ತಪಸ್ಸು ಮಾಡಿ 3 ಲೋಕವನ್ನು ಜಯಿಸುವಂತಹ ವರವನ್ನು ಪಡೆದು ಲೋಕಕ್ಕೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ. ತೊಂದರೆ ಕೊಡೋದಂದರೆ ರಾಕ್ಷಸರಿಗೆ ಯಾವಾಗಲೂ ಸ್ವರ್ಗದ ಮೇಲೆಯೇ ಕಣ್ಣು. ತಾವು ವರವನ್ನು ಪಡೆಯೋದು, ಇಂದ್ರನ ಮೇಲೆ ಯುದ್ಧಕ್ಕೆ ಹೋಗೋದು. ಇನ್ನು ಸಾಮಾನ್ಯ ಮನುಷ್ಯರೂ ಲೆಕ್ಕಕ್ಕಿಲ್ಲ, ಮತ್ತೆ ಪಾತಾಳದಲ್ಲಿದ್ದುವಂತಹ ನಾಗರೂ ಲೆಕ್ಕಕ್ಕಿಲ್ಲ, ಬೇರೆ ಯಾರೂ ಲೆಕ್ಕಕ್ಕಿಲ್ಲ. ಸ್ವರ್ಗದ ಸಿಂಹಾಸನ ಇದೆಯಲ್ಲ, ಅದು ತನ್ನ ಕೈಗೆ ಬರಬೇಕು ಅಂತ ರಾಕ್ಷಸರ ಮುಂಚೆಯಿಂದಲೂ ಒಂದೇ ಆಸೆ. ಒಬ್ಬ ಕಶ್ಯಪನಿಂದ ಹುಟ್ಟಿದ್ರು ಏನು, ದಿತಿಯಲ್ಲಿ ಜನಿಸಿ ದೈತ್ಯರಾಗ್ತಾರೆ, ಧನುವಿನಲ್ಲಿ ಜನಿಸಿ ದಾನವರಾಗ್ತಾರೆ. ಇವರೆಲ್ಲ ಕೆಟ್ಟ ಬುದ್ಧಿಯಿಂದಲೇ ಇರ್ತಾರೆ. ಆದರೆ ಅದಿತಿಯಲ್ಲಿ ಹುಟ್ಟಿದಂತಹ ಆದಿತ್ಯರು ಲೋಕಕ್ಕೆ ಒಳ್ಳೆಯದನ್ನು ಮಾಡುತ್ತಾ ಅಷ್ಟ ದಿಕ್ಪಾಲಕರಾಗಿ ಎಲ್ಲ ಲೋಕವನ್ನು ಕಾಯ್ತಾ ಇರ್ತಾರೆ. ಇಂದ್ರನ ಲೋಕಕ್ಕೆ ಮಳೆ ಬೆಳೆಗಳನ್ನು ಕೊಡ್ತಾ ಇರ್ತಾನೆ. ಇಂಥ ಇಂದ್ರನಿಗೆ ತೊಂದರೆ ಮಾಡಿದಂತಹ ಶುಂಭರು ಏನು ಮಾಡ್ತಾರೆ, ಇಡೀ ತನ್ನ ಪಡೆಯನ್ನು ಸೈನ್ಯವನ್ನು ತೆಗೆದುಕೊಂಡು ಸ್ವರ್ಗದ ಮೇಲೆ ದಾಳಿ ನಡೆಸ್ತಾರೆ. ಆದರೆ ಆ ಶುಂಭರನ್ನು ಗೆಲ್ಲಲಿಕ್ಕೆ ಇಂದ್ರನಿಗೆ ಆಗೋದಿಲ್ಲ. ಮತ್ತೆ ಅವನು ಹೋಗಿ ಆ ಪರಮಾತ್ಮನಲ್ಲೇ ಕೇಳ್ತಾನೆ. ಹಿಂದೆ ಮಹಿಷಾಸುರನ ವಧೆಯಾದಾಗ ದೇವಿ ಹೇಳಿರ್ತಾಳಂತೆ, ನಿಮಗೆ ಇನ್ನು ಮುಂದೆ ಯಾವುದಾದರೂ ತೊಂದರೆ ಬಂದರೆ ನನ್ನನ್ನು ನೆನೆಸಿ ಧ್ಯಾನಿಸಿ ಕೂಡಲೇ ಬಂದು ನಾನು ಅದನ್ನು ಪರಿಹಾರ ಮಾಡಿಕೊಡ್ತೇನೆ ಅಂತ. ಹಾಗೆಯೇ ದೇವತೆಗಳೆಲ್ಲರೂ ಹೋಗಿ ಆ ದೇವಿಯನ್ನು ಧ್ಯಾನಿಸ್ತಾರೆ. ದೇವಿ ಈಗ ಮತ್ತೊಂದು ಉಪಾಯವನ್ನು ಹೂಡಿ ಚಂದದ ಒಂದು ಹೆಣ್ಣಾಗಿ ಆ ಹಿಮಗಿರಿಯಲ್ಲಿ ಕದಂಬವನ ಅಂತ ನಾವು ಹೇಳ್ತೀವಿ, ಅಂಥ ಕದಂಬವನದಲ್ಲಿ ವಿಹರಿಸ್ತಾ ಇರ್ತಾಳಂತೆ ಚಂದದ ಹೆಣ್ಣಾಗಿ. ಇವಳನ್ನು ನೋಡಿ ಏನು ಮಾಡ್ತಾರೆ ಆ ಶುಂಭರು ನೋಡೋಣ. ಚಂಡಮುಂಡರು ದೇವೀರವನು ಕಂಡು ಪೇಳಲು, ಶುಂಭದಾನವ ಕೊಂಡು ಬಾ ಸುಗ್ರೀವ, ಪೋಗೂಯನೆ ತುಹಿನ ಪರ್ವತಕ್ಕೆ. ಗಂಡುಗಲಿಗಳು ಬಂದು ಕರೆಯಲ್ ಕಂಡು ತನ್ನನು ಕಾದಿಗೆಲಿದರೆ, ಹೆಂಡತಿಯು ತಾನಪ್ಪೆನೆನಲು ಅವರು ಐದಿ ಪೇಳಿದರು. ಹೀಗೆ ಕೆಟ್ಟವರೇ ಸಹಚರರಾಗಿರ್ತಾರೆ. ಶುಂಭರಿಗೆ ಚಂಡಮುಂಡರು ಎಂಬ 2 ಸೇನಾಧಿಪತಿಗಳಿದ್ರಂತೆ. ಲೋಕಕ್ಕೆ ಕೆಟ್ಟದನ್ನೇ ಮಾಡುತ್ತಾ ಶುಂಭರಿಗೆ ಕೈ ಜೋಡಿಸುತ್ತಾ ಈ ಕಾಲಕ್ಷಯದ ಒಂದು ಕೆಲಸಕ್ಕೆ ಅವರು ಶುಂಭರಿಗೆ ಸಹಾಯಕರಾಗಿರ್ತಾರೆ. ಅವರು ಒಂದು ದಿವಸ ಇಂಥ ಹಿಮಗಿರಿಯಲ್ಲಿ ಓಡಾಡ್ತಾ ಇದ್ದರೆ ಒಂದು ಚಂದದ ಹೆಣ್ಣು ಅಲ್ಲಿ ವಿಹರಿಸ್ತಾ ಇದ್ದಾಳೆ. ಇದನ್ನು ನೋಡಿದ ಚಂಡಮುಂಡರು ಏನು ಹೇಳ್ತಾರೆ, ಅಯ್ಯೋ ಎಂತೆಂಥ ಒಳ್ಳೆ ಸುವಸ್ತುಗಳನ್ನೆಲ್ಲ ನೀನು ಸ್ವರ್ಗಕ್ಕೆ ದಾಳಿ ಮಾಡಿ ತಗೊಂಡು ಬಂದಿದ್ದೀಯ. ಆ ರತ್ನ ಇದೆ, ಈ ರತ್ನ ಇದೆ, ಐರಾವತ ಇದೆ, ಕಾಮಧೇನು ಇದೆ, ಕಲ್ಪವೃಕ್ಷ ಇದೆ, ಚೂಡಾಮಣಿ ಇದೆ, ಮತ್ತೆ ಉಚ್ಚೈಶ್ರವಸ್ಸು ಇದೆ. ಇಂಥ ಎಲ್ಲ ಸುವಸ್ತುಗಳನ್ನು ನೀನು ತೆಗೆದುಕೊಂಡು ಬಂದಿದ್ದೀಯ. ಆದರೆ ನಾರೀಮಣಿ ಅಂತ ಹೇಳುವಂತಹ ಒಂದು ಮಣಿ ನಿನ್ನಲ್ಲಿಲ್ಲ. ಅದನ್ನು ನಾವು ಇವತ್ತು ಹಿಮಗಿರಿಯಲ್ಲಿ ನೋಡಿದ್ದೇವೆ. ಆ ನಾರಿಯು ನಿನಗೇ ತಕ್ಕವಳಾದವರು, ನೀವೇ ಅವಳನ್ನು ಮದುವೆ ಆಗಬೇಕು ಅಂತ ಹೇಳಿ ಆ ಒಂದು ಮಹಾದೇವಿಯ ಇರವನ್ನು ಶುಂಭರಿಗೆ ಹೇಳ್ತಾರೆ. ಮತ್ತೆ ಆ ಚಂಡಮುಂಡರಲ್ಲಿ ಅವರು ಶುಂಭರು ಹೇಳ್ತಾರೆ, ಹೋಗಿ ಅವರ ಜುಟ್ಟು ಹಿಡಿದು ಅವಳನ್ನು ಎಳೆದುಕೊಂಡು ಬನ್ನಿ, ನನ್ನನ್ನು ಮದುವೆ ಆಗಲಿಕ್ಕೆ ಒತ್ತಾಯ ಮಾಡಿಸಿ ಅಂತ ಹೇಳ್ತಾರೆ. ಚಂಡಮುಂಡರು ಬರ್ತಾರೆ, ಅವಳನ್ನು ನೋಡ್ತಾರೆ, ಏನು ಮಾಡೋದು ಅಂತ ಹೇಳಿ ಆ ಚಂಡಮುಂಡರು ಹೇಳಿದಂತಹ ಸುದ್ದಿಯನ್ನು ಸುಗ್ರೀವನಿಗೆ ಹೇಳ್ತಾರೆ. ಸುಗ್ರೀವ ಆ ದೇವಿಯಲ್ಲಿಗೆ ಬರ್ತಾನೆ. ಆ ದೇವಿಯನ್ನು ನೋಡಿ ಭಕ್ತಿ ಭಾವದಿಂದ ಅವಳಿಗೆ ನಮಸ್ಕರಿಸಿ, ನಮ್ಮ ರಾಜನ ಆಜ್ಞೆ ಇದಾಗಿದೆ, ನೀನು ನನ್ನ ಜೊತೆ ಬರಬೇಕಂತೆ, ನಿನ್ನನ್ನು ನಮ್ಮ ರಾಜ ಮದುವೆಯಾಗುವನಂತೆ, ನೀನು ಒಪ್ಪಿದರೆ ಅಂತ ಹೇಳಿ ಒಳ್ಳೆಯದರಲ್ಲಿ ಕೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ಅಯ್ಯೋ ನನಗೆ ಬರಲಿಕ್ಕೆ ಏನೂ ಅಡ್ಡಿ ಇಲ್ಲ, ಆದರೆ ನಾನು ಹುಟ್ಟುವಾಗ ಇಲ್ಲಿ ಬರುವಾಗ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೀನಲ್ಲ, ನನ್ನನ್ನು ಮದುವೆಯಾಗವರು ನನ್ನನ್ನಿಂದ ವೀರರಾಗಿರಬೇಕು, ಶೂರರಾಗಿರಬೇಕು, ಕಲಿಗಳಾಗಿರಬೇಕು. ನನ್ನನ್ನು ಯುದ್ಧದಲ್ಲಿ ಯಾರು ಜಯಿಸಿ ಬರ್ತಾರೋ
ಅವರನ್ನು ನಾನು ಮದುವೆ ಆಗಿದ್ದು ಅಂತ ಒಂದು ಇದು ಮಾಡಿಕೊಂಡಿದ್ದೇನಲ್ಲ, ಅಂಥ ಒಂದು ಮಾತನ್ನು ನಡೆಸಿಕೊಟ್ರೆ ಖಂಡಿತ ನಾನು ಅವರನ್ನು ಮದುವೆ ಆಗ್ತೇನೆ, ಮದುವೆ ಆಗಲಿಕ್ಕೆ ಏನೂ ಅಡ್ಡಿ ಇಲ್ಲ, ಆದರೆ ಅವರು ಬಂದು ಯುದ್ಧದಲ್ಲಿ ನನ್ನನ್ನು ಜಯಿಸಬೇಕು ಅಂತ ಹೇಳಿ ಸುಗ್ರೀವನಲ್ಲಿ ಹೇಳಿ ಕಳಿಸ್ತಿದ್ದಾಗ ಸುಗ್ರೀವ ಹೋಗಿ ಶುಂಭರಲ್ಲಿ ಈ ಮಾತನ್ನು ಕೇಳ್ತಾರೆ. ಆವಾಗ ಇನ್ನೇನಾಗುತ್ತೆ ನೋಡೋಣ. ಅದನ್ನು ಕೇಳ್ದು ಆ ಶುಂಭದಾನವ ಕದನ ಮುಖದಿಂದ ಅವಳ ತಹುದೆನೆ, ಮದಮುಖನು ಧೂಮ್ರಾಕ್ಷ ಬಂದನು ಬಹಳ ರಭಸದಲ್ಲಿ, ಮುದದಿ ಬಂದು ಆ ದೇವಿಯೊಳು ಕಾದಿದೊಡೆ ಧೂಮ್ರಾಕ್ಷನನು ದಹಿಸಲ್ಕೆ ಒದಗಿ ಬಂದ ಚಂಡಮುಂಡರ ಕೆಡಹಿದಳು ಕಾಳಿ, ಚಂಡಮುಂಡರ ಕೆಡಹಿದಳು ಕಾಳಿ. ಶುಂಭರು ಈ ಸುದ್ದಿಯನ್ನು ಕೇಳಿದರು. ಸುಗ್ರೀವ ಹೇಳಿದಂತಹ ಒಂದು ವಾರ್ತೆಯನ್ನು, ಓ ಇವಳನ್ನು ಮದುವೆ ಆಗಬೇಕಾದ್ರೆ ಇವಳನ್ನು ಜಯಿಸಬೇಕಂತೆ, ಒಂದು ಹೆಣ್ಣನ್ನು ಜಯಿಸುವುದು ಎಷ್ಟು ಮಾತ್ರ ಕೆಲಸ. ತನ್ನ ಪಡೆಯಲ್ಲಿದ್ದಂತಹ ಧೂಮ್ರಾಕ್ಷ ಎನ್ನುವನ್ನ ಕಳಿಸಿ, ನೀ ಸೈನ್ಯ ಸಮೇತ ಹೋಗಿ ಅವಳನ್ನು ಜುಟ್ಟು ಹಿಡಿದು ಎಳೆದುಕೊಂಡು ಬಾ, ಯುದ್ಧ ಮಾಡಿ ಗೆಲ್ಲಿದು ಅವಳನ್ನು ನನಗೆ ತರಬೇಕು ಅಂತ ಹೇಳಿ ಧೂಮ್ರಾಕ್ಷನನ್ನು ಕಳಿಸ್ತಾರೆ. ಧೂಮ್ರಾಕ್ಷನು ಬಂದರೆ ಬರೀ ದೇವಿಯ ಹೂಂಕಾರದಲ್ಲಿ ಭಸ್ಮವಾಗಿ ಹೋಗ್ತಾನೆ. ಮುಂದೆ ಚಂಡಮುಂಡರು ಬರ್ತಾರೆ. ಚಂಡಮುಂಡರು ಬಂದು ದೇವಿಯನ್ನು ಬಲಾತ್ಕಾರವಾಗಿ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ದೇವಿಯಲ್ಲಿ ಸೆಣಸಾಡ್ತಾರೆ. ಅವರೂ ಆ ಮಹಾಕಾಳಿಯ ರೂಪದಿಂದ ಅವರನ್ನೂ ಅವಳು ನಾಶ ಮಾಡ್ತಾಳೆ. ಅವಳ ರುಂಡವನ್ನು ಹಿಡಿದು ಚೆಂಡಾಡಿದ್ದಾರೆ ಅಂತ ಹೇಳ್ತೇವೆ. ಅದನ್ನು ನಾವು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಳಲಿಯಲ್ಲಿ ಆ ಸುಗ್ಗಿ ತಿಂಗಳಲ್ಲಿ ಆಗುವಂಥ ಜಾತ್ರೆಯಲ್ಲಿ ನಾವು ನೋಡ್ತೇವೆ. ಪೊಳಲಿ ಚೆಂಡು ಅಂತ ಹೇಳಿದರೆ ಬಹಳ ಒಂದು ಒಳ್ಳೆಯ ಹಬ್ಬ ಅಲ್ಲಿ. ಹಾಗೆ ಆ ಚಂಡಮುಂಡರನ್ನು ಚೆಂಡಾಡಿದ ಸ್ಥಳ ಅಂತ ಅದು ತುಂಬ ಪ್ರಸಿದ್ಧಿಯಾಗಿದೆ. ಆ ಚಂಡಮುಂಡರನ್ನು ಕೆಡಹುತ್ತಾಳೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಕೇಳಿದಾಗಲೇ ಶುಂಭದಾನವ ಕಾಳಗಕ್ಕೆ ಐತರುತತಾ ಹಿಮಶೈಲವನು ಮುಸುಕಿರಲು, ಕಂಡಳು ದೇವಿ ಕೋಪದಲ್ಲಿ ಕೂಳನು ಮಾತೃಕೆಗಳ ಕೈಯಲ್ಲಿ ಬೀಳೆ, ಜನಿಸುವ ರಕ್ತ ಬೀಜನ ಕಾಳಗಕ್ಕೆ ಮಿಗೆ ಬೆದರಿಸುರರು ಅಂಬಿಕೆಯ ಪೊಗಳಿದರು. ರಕ್ತ ಬೀಜನ ಕಾಳಗಕ್ಕೆ ಮಿಗೆ ಬೆದರಿಸುರರು ಅಂಬಿಕೆಯ ಪೊಗಳಿದರು. ಯಾವಾಗ ದೇವಿ ಬರೀ ಒಂದು ಹೆಣ್ಣು ಅಂತ ನಾನು ಧೂಮ್ರಾಕ್ಷನನ್ನು ಕಳಿಸಿದೆ, ಅವನೂ ನಾಶವಾಗಿ ಹೋದ. ಅಪ್ರತಿಮ ಬಲವಂತರಾದ ಚಂಡಮುಂಡರು ಅಣ್ಣ ತಮ್ಮಂದಿರು ಅವರನ್ನು ಕಳಿಸಿದೆ, ಅವರನ್ನೂ ಸಾಯಿಸಿದ್ರು. ಹಾಗಾದರೆ ಇವಳಲ್ಲಿ ಏನೋ ಒಂದು ಅಗಾಧ ಶಕ್ತಿ ಇರಬಹುದು ಅಂತ ಶುಂಭರಿಗೆ ಗೊತ್ತಾಗುತ್ತೆ. ಅವರೇನು ಮಾಡ್ತಾರೆ, ಮತ್ತೆ ಕೋಪದಿಂದ ಬೇರೆ ಬೇರೆ ರಾಕ್ಷಸರನ್ನು ಎಲ್ಲರನ್ನ ಕೂಡಿಕೊಂಡು ಯುದ್ಧಕ್ಕೆ ಬರ್ತಾರೆ. ಬೇರೆ ಬೇರೆ ರಾಕ್ಷಸರು ಎಲ್ಲ ಕೂಳರನ್ನು ಮಾತೃಕೆಗಳ ಕೈಯಲ್ಲಿ ಅಂತ. ದೇವಿ ಬೇರೆ ಬೇರೆ ವೇಷವನ್ನು ಹಾಕ್ಕೊಂಡು ತನ್ನ ಗಣಗಳಿಂದ ಕೂಡಿಕೊಂಡು ಅವರಲ್ಲಿ ಹೋರಾಡ್ತಾಳೆ ಸಿಂಹವಾಹಿನಿಯಾಗಿ. ಆ ಬಂದಂತಹ ಎಲ್ಲ ರಾಕ್ಷಸರನ್ನು ಕೆಡವುತ್ತಾಳೆ. ಮತ್ತೆ ಇದನ್ನೆಲ್ಲ ನೋಡಿದಂತಹ ರಕ್ತಬೀಜಾಸುರ ಅಂತ ಅನ್ನುವಂತಹ ಒಬ್ಬರು ರಾಕ್ಷಸ ಶುಂಭರ ಸಹಾಯಕ್ಕೆ ಬರ್ತಾನೆ. ಈ ರಾಕ್ಷಸನ ಒಂದು ವಿಶೇಷ ಗುಣ ಏನು ಅಂತ ಹೇಳಿದರೆ, ಅವನ ಮೈಯಿಂದ ಒಂದು ತೊಟ್ಟು ರಕ್ತವು ನೆಲಕ್ಕೆ ಬಿದ್ದರೆ ಅವನ ಹಾಗೆಯೇ ಶಕ್ತಿವಂತನಾದಂತಹ ರಾಕ್ಷಸರು ಭೂಮಿಯ ಮೇಲೆ ಹುಟ್ಟಿ ಬರ್ತಾರೆ. ಯಾವಾಗ ಯುದ್ಧ ಮಾಡುವಾಗ ಆ ದೇವಿಯ ಆಯುಧದಿಂದ ಅವನಿಗೆ ರಕ್ತ ಬೀಳುತ್ತೋ ಆವಾಗ ಎಲ್ಲ ಆ ಬೇಕಾದಷ್ಟು ರಾಕ್ಷಸರು ಹುಟ್ಟಿ ಹುಟ್ಟಿ ದೇವಿಯೊಡನೆ ಕಾಯ್ತಾರೆ, ದೇವಿಯ ಗಣಗಳಲ್ಲಿ ಕಾಯ್ತಾರೆ. ದೇವಿಯ ಆ ಪರಿವಾರಗಳೆಲ್ಲ ಇದ್ದಾರಲ್ಲ ಅವರಲ್ಲೆಲ್ಲ ಹೋರಾಡ್ತಾರೆ. ಇದಕ್ಕೇನು ಪರಿಹಾರ ಮಾಡಬಹುದು ಅಂತ ಹೇಳಿಕೊಂಡು ಆ ರಕ್ತ ಬೀಜನ ಒದಕ್ಕೆ ದೇವಿ ಚಿಂತಿಸ್ತಾ ಇರುವಾಗ ಏನಾಯಿತು ನೋಡಿ. ಕಡು ಮುಳಿದು ದೇವಿಯೊಳು ಕಾದುವ ದಡಿಗ ದಾನವ
ರಕ್ತ ಬೀಜನ ಕಡಿದು ರಕುತವ ಪಾನ ಮಾಡಿದಳಲ್ಲಿ ಮಾ ಕಾಳಿ. ಗುಡುಗುಡಿಸುತ್ತಾ ಶುಂಭ ದೇವಿಯ ಕಡಿದು ಬಿಸುಡುವೆನೆನುತ ಬರಲು ಅವನೊಡಲ ಸೀಳಿ ಮದಾಂಧ ದೈತ್ಯನ ಕೆಡಹಿದಳು ದೇವಿ. ಅವನೊಡಲ ಸೀಳಿ ಮದಾಂಧ ದೈತ್ಯನ ಕೆಡಹಿದಳು ದೇವಿ. ಈ ರಕ್ತ ಬೀಜಾಸುರನ ನಾಶವನ್ನು ನಾನು ಹೇಗೆ ಮಾಡಲಿ ಅಂತ ದೇವಿ ಚಿಂತಿಸಿ ಕೂಡಲೇ ಮಹಾಕಾಳಿಯ ರೂಪವನ್ನು ಮಾಡ್ತಾಳೆ. ತನ್ನ ನಾಲಿಗೆಯನ್ನು ಇಡೀ ರಣರಂಗಕ್ಕೆ ಚಾಚುತ್ತಾಳೆ. ರಕ್ತ ಬೀಜಾಸುರನ ಒಂದೇ ಒಂದು ತಟ್ಟು ರಕ್ತವು ಭೂಮಿಗೆ ಬೀಳದಂತೆ ತನ್ನ ನಾಲಿಗೆಯಿಂದ ಹೀರಿ ಬಿಡ್ತಾಳೆ. ರಕ್ತ ಬೀಜಾಸುರನನ್ನ ಹೀಗೆ ನಾಶ ಮಾಡ್ತಾಳೆ. ರಕ್ತ ಬೀಜಾಸುರನು ಯಾವಾಗ ಅಸುನುಗಿದನೋ ಇದನ್ನು ಕೇಳಿದಂತಹ ನಿಶುಂಭನಿಗೆ ಇಬ್ಬರಿಗೂ ಬಹಳ ಭಯವಾಗುತ್ತೆ, ಕೋಪ ಬರುತ್ತೆ. ಇನ್ನು ನಾವೇ ಹೋರಾಡಬೇಕು ಈ ದೇವಿಯಲ್ಲಿ, ಅಸಾಮಾನ್ಯ ಸ್ತ್ರೀಯಾಗಿದ್ದಾಳೆ ಇವಳು, ಏನೋ ಒಬ್ಬ ಬಡ ಸ್ತ್ರೀ ಅಂತ ಹೇಳಿ ನಾವು ನೆನೆಸಿದರೆ ಇವಳು ನನ್ನ ಎಲ್ಲ ಸೈನ್ಯವನ್ನು ನಾಶ ಮಾಡಿದ್ದಾಳೆ, ಇವಳನ್ನು ಭೂಮಿಯಲ್ಲಿ ಉಳಿಸಲೇಬಾರದು ಅಂತ ಹೇಳಿ ಶುಂಭರು ಇಬ್ಬರು ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದರೆ ದೇವಿಯು ಆ ದೇವಿ ರೂಪವನ್ನು ತೋರಿಸಿ ತನ್ನ ನಿಜ ರೂಪದಿಂದ ಶುಂಭನನ್ನು ವಧೆ ಮಾಡ್ತಾಳೆ. ಆ ದೈತ್ಯನನ್ನು ಹಾಗೆ ಅವಳು ನಿವಾರಿಸುತ್ತಾಳೆ. ಹೀಗೆ ಸುರರನ್ನು ಹೆದರಿಪ ಶುಂಭನನ ನೆರೆತರಿದು ಸುರರನ್ನು ಪೊರೆದ ಕಥೆಯನ್ನು ಕೇಳಿ ಅಂತ ಹೇಳ್ತಾರೆ. ಸುರರ ಬೆದರಿಪ ಶುಂಭನನು ನೆರೆತರಿದು ಸುರರನು ಪೊರೆದ ಕಥೆಗೆನು. ಸುರಥ ನೃಪಗೆಂದನು ಸುಮೇಧಸ ಮುನಿಪನು ಒಲವಿನಲಿ. ಇರಲು ನವಸಂಧಿಯಲ್ಲಿ ರಚಿಸಿದ ಚರಿತವನು ಭಕುತಿಯಲ್ಲಿ ಕೇಳುವ. ನಿರುತ ಪಾಡುವ ಮಾನವರ ಪಾರ್ವತೀ ದೇವಿ ಒಲಿದು ರಕ್ಷಿಪಳು. ಪಾರ್ವತೀ ದೇವಿ ಒಲಿದು ರಕ್ಷಿಪಳು. ಹೀಗೆ ದೇವತೆಗಳಿಗೆ ಮಾರಕ ರೂಪನಾಗಿದ್ದ, ದೇವತೆಗಳಿಗೆ ತೊಂದರೆಯನ್ನು ಕೊಡುತ್ತಿದ್ದ, ಭೂಮಿಗೆ ತುಂಬ ತೊಂದರೆಯನ್ನು ಉಂಟು ಮಾಡುತ್ತಿದ್ದ ಕಂಟಕರಾಗಿದ್ದಂಥ ಶುಂಭರು ಮತ್ತು ಅವರ ಸೈನ್ಯಗಳನ್ನೆಲ್ಲ ನಿವಾರಿಸಿರ್ತಾಳೆ ಆ ಮಹಾದೇವಿ. ಇಂತಹ ಕಥೆಯನ್ನು ಸುಮೇಧಸ ಮುನಿಗಳು ಆ ಸುರಥ ಮತ್ತು ಸಮಾಧಿ ಅನ್ನುವಂತಹ ವೈಶ್ಯ ಸುರಥ ಎಂಬ ರಾಜನಿಗೆ ವಿವರಿಸಿ ಹೇಳ್ತಾರೆ. ಹೀಗೆ ಆ ದೇವಿ ಮಾಯೆಯಾಗಿ, ಯೋಗ ಮಾಯೆಯಾಗಿ, ಮತ್ತೆ ನಮ್ಮ ರಕ್ಷಕಿಯಾಗಿ, ಮತ್ತೆ ದುಷ್ಟ ಶಿಕ್ಷಕಿಯಾಗಿ, ಹೀಗೆ ಬೇರೆ ಬೇರೆ ರೂಪದಿಂದ ಇರ್ತಾಳೆ. ಅಂಥ ಜಗನ್ಮಾತೆಯನ್ನು ನೀವು ಪೂಜಿಸಬೇಕು ಅಂತ ಹೇಳಿ ಪೂಜಿಸಿದರೆ ನಿಮಗೆ ಈಗ ಬರುವಂತಹ ಮೋಹ ಇದೆಯಲ್ಲ, ನನ್ನ ತಾನು ರಾಜ್ಯದಿಂದ ತ್ಯಜಿಸಲ್ಪಟ್ಟು ಮತ್ತೆ ಆ ರಾಜ್ಯದ ಮೇಲೆ ಮೋಹ ಉಂಟಾಗಿದೆಯಲ್ಲ, ಮಂತ್ರಿಗಳು ಏನು ಮಾಡ್ತಾರೋ, ಪ್ರಜೆಗಳಿಗೆ ಏನು ಕಷ್ಟ ಕೊಡ್ತಾ ಇದ್ದಾರೋ ಅನ್ನುವಂತಹ ಒಂದು ನಿನ್ನ ಮೋಹ ಇದೆಯಲ್ಲ, ಇದೆಲ್ಲ ಹರಿದು ಹೋಗುತ್ತೆ ದೇವಿಯ ದಯೆಯಿಂದ ಅಂತ ಹೇಳಿ ಮತ್ತೆ ಆ ಸಮಾಧಿ ಋಷಿಗೂ ಆ ಸಮಾಧಿ ಎಂಬ ವೈಶ್ಯನಿಗೂ ಸಮಾಧಾನವನ್ನು ಮಾಡಿ, ನೀನು ಹೋಗು, ನಿನಗೆ ಸಮಾಧಾನ ಸಿಗುತ್ತೆ, ನೀನು ಅರಣ್ಯಕ್ಕೆ ಹೋಗಿ ನನ್ನನ್ನು ಕುರಿತು ತಪಾಸ್ಸು ಮಾಡಿ ಮೋಕ್ಷವನ್ನು ಹೊಂದು ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ಕಳಿಸಿದರು ಅಂತ ಹೇಳಿ ಮಾರ್ಕಾಂಡೇಯ ಮುನಿಗಳು ಹೇಳಿದಂಥ ಕಥೆಯನ್ನು ಸುಮೇಧಸ ಋಷಿಗಳು ಈ ಸುರಥ ಮತ್ತು ಸಮಾಧಿಗೆ ಹೇಳ್ತಾರೆ. ಅವರು ಪೂಜೆಯನ್ನು ಮಾಡ್ತಾರೆ. ಮುಂದೆ ಸುರಥನೇ ಸಾವರ್ಣಿ ಅನ್ನುವಂತಹ ಸೂರ್ಯನ ಮಗನ ಮನುವಾಗಿ ಮನ್ವಂತರಕ್ಕೆ ಒಡೆಯನಾಗಿ ನಿಲ್ತಾನೆ. ದೇವಿಯನ್ನು ಭಜಿಸಿದ ಆ ಒಂದು ಸಾಮಾನ್ಯ ರಾಜ ಇಡೀ ಮನ್ವಂತರಕ್ಕೆ ಒಡೆಯನಾದ ಹೇಗೆ? ಅದು ಮಹಾದೇವಿಯ ಕೃಪೆಯಲ್ಲವೇ? ಮಹಾದೇವಿಯ ಕೃಪೆ ಇದ್ದರೆ ಯಾವುದೂ ಆಗ್ಬೋದು. ನೀನೊಲಿದರೆ ಕೊನರುವುದಿಲ್ಲ ಅಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ ಅಲ್ಲ ಅಂತ ಹೇಳಿದ ಆ ಬಸವೇಶ್ವರರ ವಚನ ಇದೆಯಲ್ಲ, ಹಾಗೆ ದೇವಿಯ ಕೃಪೆಯಾದರೆ, ಪರಮಾತ್ಮನ ಕೃಪೆಯಾದರೆ ನಮಗೆ ಎಲ್ಲವೂ, ನಮ್ಮಲ್ಲಿರುವಂತಹ ಎಲ್ಲ ಕ್ಲೇಶಗಳು ದೂರವಾಗುತ್ತೆ.
ಅಂತಹ ಕಥೆಯನ್ನು ಹೇಳಿದರೆ ಏನಾಗುತ್ತೆ, ಅದರ ಫಲಶ್ರುತಿಯನ್ನು ಮುಂದೆ ಕೇಳೋಣ. ಎನಲು ದೇಹವು ಪವಿತ್ರವು, ಎನಲು ವಿದ್ಯೆಗಳು ಸೇರ್ವವು, ಮಾಯನಲು ಮಾಲಕುಮಿ ಕರುಣದಿ ಕಾಯ್ವಳು ಅನವರತ, ಹಾಯನಲು ಹರಿಹರ ಕಟಾಕ್ಷವು, ಮೇಯನಲು ಪರಮಾತ್ಮ ದರುಶನ, ಕಾಯೇ ದೇವಿ ಮಹಾತ್ಮೆಯೆಂಬರ ಸಲಹುವಳು ದೇವಿ, ಕಾಯೇ ದೇವಿ ಮಹಾತ್ಮೆಯೆಂಬರ ಸಲಹುವಳು ದೇವಿ. ದೇವಿ ಮಹಾತ್ಮೆ ಅನ್ನುವಂತಹ ಈ 5 ಅಕ್ಷರದ ಶಬ್ದಕ್ಕೆ ಎಷ್ಟೊಂದು ನಮಗೆ ಪುಣ್ಯ ಬರುತ್ತೆ. ದೇ ಎಂದರೆ ದೇಹವೂ ಪವಿತ್ರವಾಗುತ್ತಂತೆ. ಬರೀ ದೇವಿ ಮಹಾತ್ಮೆಯಲ್ಲಿ ದೇ ಅನ್ನುವಂಥ ಒಂದು ಅಕ್ಷರಕ್ಕೆ ಎಷ್ಟು ಪುಣ್ಯ ಬರುತ್ತೆ ಅಂತಂದರೆ, ನಾವು ಏನು ಪಾಪ ಮಾಡಿದ್ರೂ ಅದು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ವಿ ಅಂದರೆ ನಮಗೆ ಯಾವಾಗಲೂ ಆಯಾಚಿಸಲು ಕಷ್ಟವಾದಂತಹ ವಿದ್ಯೆಗಳು ನಮಗೆ ಸೇರ್ತವೆ. ಆ ಸರಸ್ವತಿ ದೇವಿಯ ಕೃಪೆ ನಮಗೆ ಆಗುತ್ತೆ ಅಂತ ಹೇಳ್ತಾರೆ. ಮಾಯನಲ್ಲ ಮಹಾಲಕ್ಷ್ಮಿ ಇದ್ದಾಳಲ್ಲ, ವಿದ್ಯೆ ಒಂದಿದ್ದರೆ ಸಾಲದು ಈ ಜಗತ್ತಿನಲ್ಲಿ, ಈಗ ದುಡ್ಡು ಬೇಕಾಗುತ್ತೆ. ಆದ್ದರಿಂದ ಮಹಾಲಕ್ಷ್ಮಿ ಆ ಕರುಣ ಕಟಾಕ್ಷದಿಂದ ನಮಗೆ ಕೇಳಿದ್ದನ್ನು ಕೊಡ್ತಾಳೆ. ಮತ್ತು ಹಾಯನಲು ಹರಿಹರರು ಇದ್ದಾರಲ್ಲ, ಆ ಹರಿಹರ ಕಟಾಕ್ಷವು ಅವರ ಕರುಣೆಯೂ ನಮಗೆ ಸಿಗುತ್ತೆ. ಮೇಯನಲು ಇಡೀ ದೇವರ ದರ್ಶನವು ನಮಗಾಗುತ್ತೆ. ಮತ್ತು ಕಾಯೇ ದೇವಿ ಮಹಾತ್ಮೆ, ದೇವಿ ಅಂತ ಹೇಳಿದರೆ ಆ ದೇವಿ ಮಹಾತ್ಮೆಯಿಂದ ನಮ್ಮನ್ನು ದೇವಿ ಸಲಹುತ್ತಾಳೆ, ಎಲ್ಲ ಕಾಲದಲ್ಲಿಯೂ ನಮ್ಮನ್ನು ರಕ್ಷಿಸ್ತಾಳೆ. ಮತ್ತು ಈ ಪುಣ್ಯವಾದ ಕಥೆಯಲ್ಲಿ ಒಂದೊಂದು ಅಕ್ಷರ ಹೇಳಿದರೆ ಏನು ಪುಣ್ಯವಿರುತ್ತೆ ಅಂತ ನೋಡೋಣ. ಹೇಳಿದವರಿಗೆ ಪಾಪನಾಶನ, ಕೇಳಿದವರಿಗೆ ಪುಣ್ಯವರ್ಧನ, ಹೇಳಿ ಕೇಳಿದವರ್ಗೆ ಸ್ವರ್ಗದ ಭೋಗ ರೂಢಿಯಲಿ, ಕಾಲಕರ್ಮವು ಮುಟ್ಟಲು ಆ ಶ್ರೀಲೋಲನ ಅಡಿದಾವರೆಯ ಭಕುತಿಯ ಪಾಲಿಸುವಳು ಅನವರತ ಪಂಪಾದೇವಿ ನಲವಿನಲಿ, ಪಾಲಿಸುವಳು ಅನವರತ ಪಂಪಾದೇವಿ ನಲವಿನಲಿ, ಪಾಲಿಸುವಳು ಅನವರತ ಪಂಪಾದೇವಿ ನಲವಿನಲಿ. ಈ ದೇವಿ ಮಹಾತ್ಮೆ ಎಂಬಂಥ ಹಾಡನ್ನು ಅಥವಾ ಕಥೆಯನ್ನು ಹೇಳಿದವರಿಗೆ ಪಾಪನಾಶನ, ಯಾರು ಹೇಳ್ತಾರೋ ಅವರು ಮಾಡಿದಂಥ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತೆ. ಕೇಳಿದವರಿಗೆ ಪಾಪ ನಾಶವಾಗಿ ಪುಣ್ಯವು ವರ್ಧಿಸುತ್ತದೆ. ಮತ್ತು ಹೇಳಿ ಕೇಳಿದವರಿಗೆ ಮತ್ತೆ ಅವರಿಗೆ ಮೋಕ್ಷ ಸಿಗುತ್ತೆ, ಸ್ವರ್ಗದ ಭೋಗ ರೂಢಿಯಲ್ಲಿ ಅಂತ ಹೇಳ್ತಾರೆ. ದೇವಿ ಮಹಾತ್ಮೆ ಅನ್ನುವಂತಹ ಆ ಒಂದು ಮಹಾತ್ಮೆಯನ್ನು ನಾವು ಕೇಳಿದರೆ ನಾವು ಸತ್ತ ಮೇಲೂ ನಮಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿ ಈ ಕವಿಗಳು ಕೊಂಡಾಡಿದ್ದಾರೆ. ಮತ್ತು ಈ ದೇವಿ ಮಹಾತ್ಮೆ ಹೇಳಿದರೆ ನಮಗೆ ಯಾರು ಏನು ಅನ್ಯಾಯ ಮಾಡಿದರೂ ಅದು ತಾಗುವುದಿಲ್ಲ. ನಾವು ಮಾಡಿದಂಥ ಸಂಚಿತದ ಪಾಪಗಳೆಲ್ಲ ಪರಿಹಾರ ಹೋಗಿ ಮತ್ತೆ ನಮಗೆ ಆ ಪರಮಾತ್ಮನ ಪೂರ್ಣ ಕಟಾಕ್ಷವು ಲಭ್ಯವಾಗುತ್ತದೆ ಅಂತ ಹೇಳಿ ಆ ಫಲಶ್ರುತಿಯನ್ನು ಮುಂದುವರಿಸಿದ್ದಾರೆ. ಒಂದು ಪದವನ್ನು ಹೇಳಿದರೆ ಸಾಕು ಅಂತ ಹೇಳ್ತಾರೆ. ಒಂದು ಪದವನ್ನು ಹೇಳಿದರೆ ಸಾಕು, ಒಂದು ಪದದಲ್ಲಿ ಎರಡು ವಾಕ್ಯವ ಅಂದದಲ್ಲಿ ಪೇಳಿದರೆ ತಾ ಸಾರೂಪ್ಯ ಸಮನಿಪುದು.
ಒಂದು ಪದವನು ಹೇಳಿದವರಿಗೆ, ಒಂದು ಪದವನು ಕೇಳಿದವರಿಗೆ ಕುಂದದಿಹ ಭಾಗ್ಯಗಳನ್ನು ಇವಳು ವೀರನಾರಾಯಣೀ. ಕುಂದದೆಯಿಹ ಭಾಗ್ಯಗಳನ್ನು ಇವಳು ವೀರ ನಾರಾಯಣೀ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದಾಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ತಾರೆ. ನೀನು ಒಂದು ಪತ್ರೆಯನ್ನಾದರೂ ನನಗೆ ಅರ್ಪಿಸು, ಅಥವಾ ಒಂದು ಹಣ್ಣನ್ನಾದರೂ ಇಡು, ಯಾವುದಾದರೂ ಪ್ರೀತಿಯಿಂದ ನೀನು ಸಮರ್ಪಿಸಿದರೆ ನನಗೆ ಅದು ಅನಂತವಾಗುತ್ತೆ. ನೀನು ಅದರಿಂದ ಅನಂತ ಪುಣ್ಯಗಳನ್ನು ಪಡಿತೀಯ, ಅನಂತ ಫಲಗಳನ್ನು ಅನುಭವಿಸುತ್ತೆ ಅಂತ ಶ್ರೀಕೃಷ್ಣ ಆ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಆ ದೇವಿ ಮಹಾತ್ಮೆ ಹೇಳಿದರೆ ಅದರಲ್ಲಿ ಒಂದು ಪದವನ್ನು ಹೇಳಿದರೆ ಸಾಕು ಅಂತೆ. ಆಗಲಿಲ್ಲ, ನಿಮಗೆ ಒಂದು ಪದ್ಯ ಹೇಳಲಿಕ್ಕಾಗಲಿಲ್ಲ, ಒಂದು ಪದದಲ್ಲಿ 2 ವಾಕ್ಯ ಹೇಳು, ದಿನ ಆಗುತ್ತೆ. ಅದನ್ನು ಸಂತೋಷದಿಂದ ಹೇಳಿದರೆ ನಿನಗೆ ಸಾರೂಪ್ಯ ಎನ್ನುವಂತಹ ಮೋಕ್ಷವನ್ನು ಕೊಡ್ತಾಳೆ. ಮತ್ತು ಈ ಪದವನ್ನು ಹೇಳಿದವರಿಗೆ ಕೇಳಿದವರಿಗೆ ಎಲ್ರಿಗೂ ಯಾವಾಗಲೂ ಇರುವಂತಹ ಭಾಗ್ಯಗಳನ್ನು ಅಷ್ಟೈಶ್ವರ್ಯಗಳನ್ನು ನೀಡಿ ಕಾಪಾಡ್ತಾಳೆ. ಆ ವೀರನಾರಾಯಣಿಯಾದಂಥ ದೇವಿ ನಮ್ಮನ್ನೆಲ್ಲ ಪರಿಪಾಲಿಸಬೇಕು ಅಂತ ಹೇಳಿ ಈ ದೇವಿ ಮಹಾತ್ಮೆಯಲ್ಲಿ ಬರುವಂಥ ನಾರಾಯಣಿ ಸ್ತುತಿಯನ್ನು ಮುಂದೆ ಹೇಳ್ತೇವೆ. ರಾಕ್ಷಸರ ಸಂಹಾರ ಆದ ತಕ್ಷಣ ದೇವತೆಗಳೆಲ್ಲರೂ ಸೇರಿ ಮಹಾದೇವಿ ಉಗ್ರ ರೂಪದಲ್ಲಿರ್ತಾಳೆ. ಆ ಉಗ್ರ ರೂಪವನ್ನು ಕಡಿಮೆ ಮಾಡುತ್ತಾಯೇ, ನೀನು ನಾರಾಯಣಿಯಾಗಿ ನಮಗೆ ಕಾಣಿಸಿಕೋ ಅಂತ ಹೇಳಿ ಸಮಾಧಾನ ಮಾಡಲಿಕ್ಕೆ ಎಲ್ಲ ದೇವತೆಗಳು ನಾರಾಯಣಿಯನ್ನು ಸ್ತುತಿಸ್ತಾರೆ. ಆ ನಾರಾಯಣಿ ಸ್ತುತಿಯನ್ನು ಈಗ ನಾವು ಕೇಳೋಣ. ಸುರವರರು ತಾವು ತಮ್ಮ ಮನಸ್ಸಿನ ಹರಕೆ ಕೈಗೂಡಲಿಕೆ ಹರುಷದಿ ಪರಿಪರಿಯಲಿ ಸ್ತುತಿಸಿದರು ನಾರಾಯಣಿಯನು ಒಲಿದು. ಸ್ತುತಿಸಿದರು ನಿರ್ಜರರು ದೇವಿಯನು ಅತಿ ಮಹಾ ಸಂತೋಷದಿಂದಲೀ. ಹತವ ಮಾಡಿದೆ ಶುಂಭನನು ಶುಂಭಾನುಜನನು ಎಂದು ಮಿತಿಯೂ ಇಲ್ಲದೆ ಸ್ತುತಿಸಿದರು ತಾವು. ಅತಿ ಭಕುತಿಗಿಂ ದೇವಿ ನಾಮವನು ಅತಿ ಪರಾತ್ಪರ ಬ್ರಹ್ಮವೇ ಎಂದೆನುತ ಪೊಗಳಿದರು. ಪರಾತ್ಪರ ಬ್ರಹ್ಮವೇ ಎಂದೆನುತ ಪೊಗಳಿದರು. ಪೊಗಳಿದರು. ಲೋಕಕಂಟಕರಾಗಿದ್ದಂಥ ಸಹೋದರರಾಗಿದ್ದಂಥ ಶುಂಭರನ್ನು ಹತ್ಯೆ ಮಾಡಿ ನಮಗೆ ಸುಖವನ್ನು ಕರುಣಿಸಿದೆ ಅಂತ ಹೇಳಿ ಆ ಪರದೇವಿಯನ್ನು ಅತಿ ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ. ಪತಿ ಪರಾತ್ಪರವಾದಂತಹ ಬ್ರಹ್ಮ ವಸ್ತುವೇ ನೀನು ಅಂತ ಹೇಳಿ ದೇವಿಯ ನಾಮ ಸ್ತೋತ್ರವನ್ನು ಮಾಡ್ತಾರೆ. ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ರುಂಢಮಾಲಿನಿ ಬ್ರಾಹ್ಮಿ ವೈಷ್ಣವಿ ಚಂಡಿ ಉಮೆ ಹೈಮಾವತೀಶ್ವರಿ ದಂಡಧಾರಿಣಿ ಗೌರಿ ದುರ್ಗಾನಂದ ಮಹದುರ್ಗಿ ಚಂಡಖಡ್ಗಿನಿ ಚಕ್ರೀಶೂಲಿ ಮುಸುಂಡಿ ಮುದ್ಗರೆ ಶಕ್ತಿಧರೆ ಕೋದಂಡಧರೆ ನಾರಾಯಣಿಯೇ ನಮ ಎಂದುದು ಅಮರಗಣ. ನಾರಾಯಣಿಯೇ ನಮ ಎಂದುದು ಅಮರಗಣ. ಎದುರಲ್ಲಿ ನಿಂತಿದ್ದ ದೇವಿಯನ್ನು ಏನು ಚೆನ್ನಾಗಿ ಸ್ತುತಿಸ್ತಾರೆ ದೇವತೆಗಳು ಅಂತಂದರೆ, ದೇವಿಯ ಆಕಾರವನ್ನು, ದೇವಿಯು ಧರಿಸಿರುವಂಥ ಅಸ್ತ್ರಗಳನ್ನು ವರ್ಣನೆ ಮಾಡ್ತಾರೆ. ರುಂಡಮಾಲೆ ಧರಿಸಿದವಳೆ, ಪರಬ್ರಹ್ಮ ಸ್ವರೂಪಳೆ, ವೈಷ್ಣವಿಯೇ, ಚಂಡಿಯೇ, ಉಮೆಯೇ, ಹೈಮಾವತಿಯೇ, ದಂಡ ಖಡ್ಗ ಮುಸುಂಡಿ ಮುದ್ಗರ ಡಾಲು ಚಕ್ರ ತ್ರಿಶೂಲ ಕೋದಂಡ ಮುಂತಾದ ನಾನಾ ಅಸ್ತ್ರಗಳನ್ನು ಧಾರಣ ಮಾಡಿದ ನಾರಾಯಣಿಯೇ ನಿನಗೆ ನಮೋ ನಮಃ ನಮೋ ನಮಃ ಅಂತ ಹೇಳಿ ಆ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಮುಂದೆ ಭದ್ರಕಾಳಿ ಭವಾನಿ ಪಾರ್ವತಿ ಭದ್ರಮಂಗಳೇ ಅನ್ನಪೂರ್ಣೆ
ರೌದ್ರೇ ಶಾಕಂಬರಿ ಮಹೇಶ್ವರಿ ಅಂಬಾ ಜಗದಂಬಾ ಕ್ಷುದ್ರ ಸಂಹರಿ ಷೋಡಶಿಯೇ ಸುಖನಿದ್ರೆ ಭುವನೇಶ್ವರಿ ಜಗನ್ಮಯೇ ಮುದ್ರಖೇಚರಿ ನಾರಾಯಣೀ ನಮಃ ಎಂದುದು ಅಮರಗಣ ಎಂದುದು ಅಮರಗಣ. ಭದ್ರಕಾಳಿ, ಭವಾನಿ, ಪಾರ್ವತಿ, ಭದ್ರಮಂಗಳೆ, ಅನ್ನಪೂರ್ಣೆ, ರೌದ್ರಿ, ಶಾಕಾಂಬರಿ, ಮಹೇಶ್ವರಿ, ಅಂಬೆ, ಜಗದಂಬೆ, ಕ್ಷುದ್ರ ಸಂಹಾರಕಳೆ, ಷೋಡಶಿಯೇ, ಸುಖನಿದ್ರಾ ಸ್ವರೂಪಳೆ, ಜಗನ್ಮಾತೆಯೇ, ಜಗನ್ಮಾಯೆಯೇ, ಖೇಚರ ಮುದ್ರೆಯುಳ್ಳವಳೆ, ನಾರಾಯಣಿಯೇ ನಿನಗೆ ನಮೋ ನಮಃ ನಮೋ ನಮಃ ಅಂತ ಹೇಳಿ ದೇವತೆಗಳು ಸ್ತುತಿಸ್ತಾ ಇದ್ದಾರೆ. ಮುಂದೆ ಮೇನಕಾತ್ಮಜೆ ಧಾನವಾಂತಕಿ ಧ್ಯಾನರೂಪಿ ಕರಾಳವದನೆಯೇ ಮೌನಿ ಯೋಗಿನಿ ತಾಪಸಿಯೇ ಮಾ ಕಾಳಿ ಮಹಾಶಕ್ತಿ ಜ್ಞಾನರೂಪಾಮೃತೆಯೇ ಅಚ್ಯುತೆ ಸ್ವಾನುಭವೆ ಭಸ್ಮಾಂಗಿ ಭಗವತಿ ಪಾನಪಾತ್ರಿಯೇ ನಾರಾಯಣಿ ನಮ ಎಂದುದು ಅಮರಗಣ. ಪ್ರೇತದಾಸನೆ ಸರ್ಪಭೂಷಣೆ ತ್ರಾತೆ ಗಿರಿಸುತೆ ಸತ್ಯನಿತ್ಯಳೆ ಭೂತನಾಥೆ ಭಯಂಕರಿಯೇ ಶಾಂತಾತ್ಮೆ ಶಂಕರಿಯೇ ಪ್ರೀತೆ ಪುಣ್ಯೆ ತ್ರಿನೇತ್ರೇ ಈಶ್ವರೀ ಮಾತೆ ಧಾತ್ರಿಯೇ ಭೂತಗಣೆ ವರಪೀತವಸನೆಯೇ ನಾರಾಯಣೀ ನಮ ಎಂದುದು ಅಮರಗಣ. ಸಿದ್ಧಕೇಚರಿ ದೈತ್ಯಶಮನಿಯೇ ಶುದ್ಧ ಚೈತನ್ಯಳೆ ವಿಧಾತ್ರಿಯೇ ರುದ್ರಮಾಯಳೆ ರೌದ್ರಮುಖಿ ರಕ್ತಾಕ್ಷಿ ವಿಮಲಾಕ್ಷಿ ಬುದ್ಧಿಸಾಕ್ಷಿ ಸುಶಾಂತೆ ಶಾಂಭವಿ ಮುಗ್ಧೆ ಮೂಢೆ ವಿವೇಕಿ ಬಹುಬಲೆ ಪದ್ಮದಾಸನಿ ನಾರಾಯಣಿ ನಮ ಎಂದುದು ಅಮರಗಣ. ಕೋಮಲಾಂಗಿ ಸಹಸ್ರಲೋಚನೆ ಸೋಮಶೇಖರೆ ಮುಕ್ತಕೇಶಿನಿ ರಾಮೆಯೇ ನಿರಾವರಣೆಯೇ ನಿಷ್ಕಳೆ ನಿಜಾನಂದೆ ಕಾಮರೂಪಿಣಿ ಕಾಮಭಾಷಿಣಿ ಕಾಮುಕೆಯೇ ಕಲ್ಯಾಣಿ ಕರುಣಿಯೇ ಭೀಮೆ ಭೈರವಿ ನಾರಾಯಣಿ ನಮ ಎಂದುದು ಅಮರಗಣ. ನಮೋ ನಮೋ ಇಂದ್ರಾಣಿ ಆರ್ಯಳೆ ನಮೋ ನಮೋ ಶಿವೆ ಪದ್ಮವತಿಯೇ ನಮೋ ನಮೋ ಕ್ಷೇತ್ರೇಶ್ವರಾನಂದಿಯೇ ಸುನಂದಿಯೇ ನಮೋ ನಮೋ ಹ್ರೀಂಕಾರಿ ಶಂಕರಿ ನಮೋ ನಮೋ ಖಟ್ವಾಂಗಿ ಹರಪ್ರಿಯೇ ನಮೋ ನಮೋ ನಾರಾಯಣಿಯೇ ನಮ ಎಂದುದು ಅಮರಗಣ. ಹುಟ್ಟುವರು ನಿಶುಂಬಾಶುಂಬರು ದಿಟ್ಟವೈ ಪ್ರಾಚಿತ್ತರೆನಿಸಿಯೇ ಕಟ್ಟುವೆನು ನಾ ದುರ್ಗಿಯಾಗಿಯೇ ದ್ವಾಪರಾಂತ್ಯದಲ್ಲಿ ಇಷ್ಟು ಕೇಳಿರಿ ಬಹಳ ಅಭೀಷ್ಟವ ಕೊಟ್ಟು ಸಂತಸದಿಂದ ಭಕುತರಿಗೆ ಇಷ್ಟು ನಿಮಗೆ ಅರಿವಿರಲಿ ಎಂದಳು ಶಾರದಾದೇವಿ. ಶಾರದಾದೇವಿ ಸ್ತುತಿಸೆ ಪ್ರತಿದಿನ ಸಿದ್ಧಿಯಹುದೆಂದಳ ಮಹಾದೇವಿ. ಹರಿದು ಹೋಹುದು ಸರ್ವ ದುಷ್ಕೃತ ಹರಿಬಹುದು ದಾರಿದ್ರ್ಯ ಅರಿಭಯ ಹರಿದು ಹೋಹುದು ರಾಜ ಚೋರ ವ್ಯಾಳಗಳ ಭಯವು ಹರಿದು ವೃಶ್ಚಿಕ ಸರ್ಪ ವೃಕ ಭಯ ಹರಿದು ಭೂತವ್ರಾತದ ಅಂಜಿಕೆ ಹರಿದು ಸಂತಸಕರವು ದೇವಿ ಮಹಾತ್ಮೆ ಪೇಳಿದಡೆಗೆ. ಮಂಗಳಂ ಬ್ರಹ್ಮಾಣಿಗೆ ಜಯ ಮಂಗಳಂ ಮಹೇಶ್ವರಿಗೆ ಶುಭ ಮಂಗಳಂ ಕೌಮಾರಿಗೆ ಜಗದಾದಿ ವೈಷ್ಣವಿಗೆ ಮಂಗಳಂ ವಾರಾಹಿಗೆ ಜಯ ಮಂಗಳಂ ಇಂದ್ರಾಣಿಗೆ ಶುಭ ಮಂಗಳಂ ಚಾಮುಂಡೇಶ್ವರನುತೆ ಮಾಯೆ ಪರಶಿವೆಗೆ ಮಂಗಳಂ ಚಾಮುಂಡೇಶ್ವರನುತೆ
ಶಿವೆಗೆ ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಓಂ ಶಾಂತಿ ಶಾಂತಿ ಶಾಂತಿ. ನಾನು ವ್ಯಾಖ್ಯಾನ ಮಾಡಿದವಳು ಸುಜಲಾಯನ್ ಭಟ್. ಇಲ್ಲೇ ಉಡುಪಿಯಲ್ಲಿ ಮುಚ್ಚಿಲುಕೋಡು ದೇವಸ್ಥಾನದ ಹತ್ತಿರ ವಾಸವಾಗಿದ್ದೇನೆ. ಮತ್ತು ನನ್ನೊಂದಿಗೆ ಸಹಕರಿಸಿದವರು ಶ್ರೀಮತಿ ಚಂದ್ರಕಲಾ ಶರ್ಮಾ. ನಾನು ಕೊರಂಗ್ರಪಾಡಿಯಲ್ಲಿ ಇದ್ದೇನೆ.